ಪುತ್ತೂರು ಎಪಿಎಂಸಿ ರಸ್ತೆಯ ಡಯಾಸ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ಕಳ್ಳತನ ಆರೋಪಿಗಳನ್ನು ಶೀಘ್ರವೇ ಪತ್ತೆ ಹಚ್ಚುವಂತೆ ಒತ್ತಾಯಿಸಿ ಎಸ್ಪಿಗೆ ಮನವಿ ಮಾಡಲಾಗಿದೆ ಎಂದು ಡಯಾಸ್ ಕಾಂಪ್ಲೆಕ್ಸ್ನಲ್ಲಿ ಆಟೋಲಿಂಕ್ಸ್ ನಡೆಸುತ್ತಿದ್ದ ಲ್ಯಾನ್ಸಿ ಮಸ್ಕರೇನಸ್ ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಲ್ಯಾನ್ಸಿ ಮಸ್ಕರೇನಸ್, 15 ವರ್ಷಗಳಿಂದ ಆಟೋಲಿಂಕ್ಸ್ ಮತ್ತು ಮರದ ಪೀಠೋಪಕರಣಗಳ ದುರಸ್ತಿ ವ್ಯವಹಾರ ಮಾಡಿಕೊಂಡು ಬರುತ್ತಿರುವ ತನ್ನ ಅಂಗಡಿಯ ಬೀಗವನ್ನು ಕಟ್ಟಡದ ಮಾಲಕರು ಜನವರಿ 21ರಂದು ರಾತ್ರಿ ಒಡೆದು ಬೆಲೆ ಬಾಳುವ ವಸ್ತುಗಳನ್ನು, ಕರಾರು ಪತ್ರಗಳ ಸಹಿತ ದಾಖಲೆ ಪತ್ರಗಳನ್ನು ಕಳವು ಮಾಡಿರುವ ಶಂಕೆ ವ್ಯಕ್ತಪಡಿಸಿ ಮತ್ತು ಕಟ್ಟಡದ ಮಾಲಕರು ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಟ್ಟಡ ಮಾಲಕ ಇಗ್ನೇಷಿಯಸ್ ಡಯಾಸ್ ಅವರಿಗೂ ತನಗೂ 20 ವರ್ಷಗಳ ಬಾಂಧವ್ಯವಿತ್ತು. ಅವರ ಡಯಾಸ್ ಕಟ್ಟಡ ನಿರ್ಮಾಣ ಕೆಲಸ ಕಾರ್ಯದಲ್ಲಿ ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅವರ ಪರ ಕೆಲಸ ಮಾಡಿದ್ದೆ. ಅನಾರೋಗ್ಯದ ಸಂದರ್ಭದಲ್ಲೂ ಅವರ ಆರೈಕೆ ಮಾಡಿದ್ದೆ. ಆದರೆ ಅವರು ಇಂದು ತನಗೆ ಈ ರೀತಿಯ ಅನ್ಯಾಯ ಮಾಡಿರುವುದು, ಬೆದರಿಕೆಯೊಡ್ಡಿರುವುದು ಅತ್ಯಂತ ನೋವು ತಂದಿದೆ ಎಂದರು. ಹಂತದಲ್ಲಿ ಉಂಟು, ಅದರ ಮೇಲೆ ನಾನು ದೂರು ಸಹ ಕೊಟ್ಟಿದ್ದೇನೆ. ಇಷ್ಟಿದ್ರೂ ಸಹ ಇವರು ಈ ರೀತಿ ಗುಂಡಾಗಿರಿ ಮಾಡಿದರೆ, ನನ್ನನ್ನು ತೇಜವಾದ ಮಾಡಿದರು. ನನಗೆ ನಿಜವಾಗಿ ಈಗಲೇ ಪ್ರೀತಮ್ ಆಟೋಲಿಂಕ್ಸೇ ನನಗೆ ಆಧಾರ, ನನ್ನ ಜೀವನಕ್ಕೆ ನನ್ನ ಕುಟುಂಬ ಸಾಗುವುದು ಪ್ರೀತಮ್ ಆಟೋಲಿಂಕ್ಸ್ ಇದೆ. ಇದನ್ನು ನಾನು 15 ವರ್ಷದ ಮೊದಲೇ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ವಿಚಾರ ಮಾಡಿ ಆವಾಗ ನಾನು 1.25 ಲಕ್ಷ ಸಾಲ ತೆಗೆದು ಅದರ ಮೇಲೆ ಈಗ ನಾನು ಅದರಲ್ಲಿ ಓಡಿ 5 ಲಕ್ಷ ಸಾಲ ಸಹ ಉಂಟು, 8 ಲಕ್ಷ ಮನೆ ಸಾಲ ಸಹ ಉಂಟು. ಅದಕ್ಕೆ ಪ್ರೀತಮ್ ಆಟೋಲಿಂಕ್ಸ್ಗೆ ಅವಲಂಬಿತ ಆಗಿದೆ. ಆದಾಯ ಪ್ರೂಫ್ ಅದೇ ಕೊಟ್ಟದ್ದು ನಾನು ಸಿಂಡಿಕೇಟ್ ಬ್ಯಾಂಕಿಗೆ, ಮಾರ್ಕೆಟ್ ರಸ್ತೆ ಸಿಂಡಿಕೇಟ್ ಬ್ಯಾಂಕಿಗೆ. ಇಷ್ಟೆಲ್ಲ ನಾನು ಅದರಲ್ಲಿ ಜೀವನ ಮಾಡ್ತಿದ್ದೇನೆ. ನಾನು ಆದರೂ ಒಂದು ಮಾತು ಕೇಳಲಿಲ್ಲ. ನಾನು ಠಾಣೆಗೆ ದೂರು ಕೊಟ್ಟರು ಸಹ ಇವರು ಇವರದೇ ಪ್ರವೃತ್ತಿಯನ್ನು ಮುಂದುವರಿಸಿದರು. ಠಾಣೆಯವರ ಹತ್ರ ಸಹ ಇವರು ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ನನ್ನ ಬಗ್ಗೆ ಅಲ್ಲದೆ ಇವರು ಸರಿಯಾಗಿ ಹೇಳಲಿಲ್ಲ. ಈ ವಿಚಾರದಲ್ಲಿ ನನಗೆ ತುಂಬ ಅನ್ಯಾಯ ಆಗಿ ನಿನ್ನೆ ನಾನು ಅಧೀಕ್ಷಕರು ಮಂಗಳೂರು ಇವರಿಗೆ ನಾನು ದೂರನ್ನು ದಾಖಲಿಸಿದ್ದೇನೆ. ನನಗೆ ತುಂಬ ಅನ್ಯಾಯವಾಗಿದೆ, ಮಾನಸಿಕ ಹಿಂಸೆ ಆಗಿದೆ, ನನಗೆ ಬೆದರಿಕೆ ಉಂಟು. ನನಗೆ ಏನು ಅಂತ ಹೇಳಿದರೆ ನನಗೆ ಬದುಕಲಿಕ್ಕೆ ನನಗೆ ಬಹಳ ಕಷ್ಟದ ತೊಂದರೆ ಮಾಡ್ತಾರೆ. ಈ ವ್ಯಕ್ತಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಎಣಿಸಲಿಲ್ಲ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.